ಹೋರಾಟಕ್ಕೆ ನೀತಿಗೆಟ್ಟ ಸರ್ಕಾರಕ್ಕೆ ಸರಗೂರು ತಾಲೂಕಿನ ಪಟ್ಟಣದ ಮತ್ತು ಗ್ರಾಮ ಪಂಚಾಯತ್ ಪೌರ ಕಾರ್ಮಿಕರಿಗೆ ಸರ್ಕಾರ ಯಾವುದೇ ಆದೇಶವನ್ನು ನೀಡದೇ ಇರುವುದರಿಂದ ಎರಡನೇ ದಿನವಾದ ಶನಿವಾರ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ಸಂವಿಧಾನ ಸಂರಕ್ಷಣಾ ಸಮಿತಿ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂವಿಧಾನ ಸಂರಕ್ಷಣಾ ಸಮಿತಿ ಉಪಾಧ್ಯಕ್ಷ ಹಾಗೂ ನಾಯಕ ಸಮಾಜದ ನಿರ್ದೇಶಕ ಸಾಗರೆ ಶಂಕರ್ ಮಾತನಾಡಿ, ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ ನಿರ್ಮಾಣವಾಗಬೇಕಾದರೆ ಪೌರ ಕಾರ್ಮಿಕರು ಅಗತ್ಯ. ಪೌರ ಕಾರ್ಮಿಕರು ಸ್ವಚ್ಛ ಮಾಡಿದರೆ ಮಾತ್ರ ಸ್ವಚ್ಛ ಭಾರತ ಎಂದೆನಿಸಿಕೊಳ್ಳುತ್ತದೆ. ಹೊರಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂ ಮಾಡಬೇಕು ಮತ್ತು ನೇರ ಪಾವತಿ ನೌಕರರ ಹಾಗೂ ಇತರೆ ನೌಕರರು ಮೃತಪಟ್ಟಾಗ ಅವರ ಕುಟುಂಬದವರಿಗಾಗಿ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಬೆಟ್ಟಸ್ವಾಮಿ ಮಾತನಾಡಿ, ಸರಗೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವವರು ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಸರ್ಕಾರ ಕಾಯಂ ಆಗಿ ನೇಮಕ ಮಾಡಬೇಕು ಮತ್ತು ಪೌರ ಕಾರ್ಮಿಕರ ಕೆಲಸವನ್ನು ಮಾಡುವವರಿಗೆ ಮನೆಗಳನ್ನು ನೀಡಬೇಕು. ಅವರ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಡಬೇಕು. ಹೊರಗುತ್ತಿಗೆ ಆಧಾರದಲ್ಲಿ ಇರುವವರನ್ನು ಕಾಯಂ ಆಗಿ ಮಾಡಿ ಎಂದು ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಸರಗೂರು ಶಿವಣ್ಣ, ಗೌರವಾಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಿಕ್ಕವೀರ ನಾಯಕ, ಪಟ್ಟಣ ಪಂಚಾಯತ್ ಎಸ್ಎಲ್ ರಾಜಣ್ಣ, ಗ್ರಾಮೀಣ ಮಹೇಶ್ ಸರಗೂರು, ಕೃಷ್ಣ, ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಳಂಬಾಳು ನಾಗಣ್ಣ, ಮಂಜುನಾಥ, ಚಂದ್ರು ಹಾದನೂರು, ಎಸ್ಆರ್ ರಾಜು ಅರ್ಮುಗಂ, ಸುಬ್ರಹ್ಮಣ್ಯ, ನಾಗೇಶ್, ನಾಗರಾಜು, ರಾಮಚಂದ್ರ, ವಿಜಯ್, ನಂದೀಶ್, ರಂಗನಾಥ್ ಮುಂತಾದವರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ಹೋರಾಟಕ್ಕೆ ನೀತಿಗೆಟ್ಟ ಸರ್ಕಾರಕ್ಕೆ ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಇಲ್ಲಿ ಪೌರ ಕಾರ್ಮಿಕರ ಜೊತೆಗೂಡಿ ಪೌರ ಕಾರ್ಮಿಕರು ಮತ್ತು ನಾವು ಹೋರಾಟ ನಡೆಸ್ತಾ ಇದೀವೋ, ಇದರ ಮುಖ್ಯ ಉದ್ದೇಶ ಸರ್ಕಾರ ಮಾಡ್ತಾ ಇರ್ತಕ್ಕಂತಹ ಅನ್ಯಾಯಗಳು ಪೌರ ಕಾರ್ಮಿಕರಿಗೆ. ಅಂದರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳಿರಬೇಕು, ಮತ್ತು ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲರಾಗಬೇಕು. ಮತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳಿದೆ. ಸಮಾನ ಅವಕಾಶಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಮುಖಾಂತರ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ಏನು ಈ ಸರ್ಕಾರ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಒಂದು ದೇಶ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗಬೇಕಾದ್ರೆ ಆ ದೇಶ ಸ್ವಚ್ಛವಾಗಿರಬೇಕು. ಆ ಸ್ವಚ್ಛವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥವರು ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರು ಮಾಡ್ತಕ್ಕಂತಹ ಕೆಲಸಗಳಿಗೆ ಅವರು ಗೌರವವನ್ನು ನೀಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಯಾಕಂತಂದರೆ ಅವ್ರನ್ನ ದಿನಗೂಲಿ ನೌಕರರನ್ನಾಗಿ ಕೆಲಸ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅವ್ರನ್ನ ಕಾಯಂಗೊಳಿಸ್ತೇ ಇರ್ತಕ್ಕಂಥದ್ದು, ಮತ್ತು ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಒಂದು ವಿಚಾರ ತಗೊಂಡಾಗ ಅವರಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದಿಷ್ಟು % ಮೀಸಲಾತಿಯನ್ನು ಕೊಡದೇ ಇರ್ತಕ್ಕಂಥದ್ದು, ಮತ್ತು ಪೌರ ಕಾರ್ಮಿಕರ ಮನೆಯಲ್ಲಿ ಯಾರು ದಿನಗೂಲಿ ನೌಕರರಾಗಿ ದುಡಿತಾ ಇದ್ದಾರೆ ಅವರ ಮನೆಯಲ್ಲಿ ದಿನಗೂಲಿ ನೌಕರರಾಗಿ ದುಡಿತಾ ಇರ್ತಕ್ಕಂಥವ್ರು ಏನಾದರೂ ತೀರ್ಕೊಂಡಾಗ ಅಂಥವರ ಮನೆಯಲ್ಲಿ ಒಬ್ಬರಿಗೆ ಕೆಲಸವನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಕೈಗೊಂಡಿದ್ದಾರೆ. ಅವರ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಎಚ್ಚೆತ್ತುಕೊಂಡು ಯಾರು ನಮ್ಮ ದೇಶವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೋ ಅವರಿಗೆ ಪೂರಕವಾಗಿರ್ತಕ್ಕಂತಹ ವೇತನವನ್ನು ಕೊಟ್ಟು ಅವ್ರನ್ನ ಕಾಯಂಗೊಳಿಸಿ ಅವರಿಗೆ ಇರ್ತಕ್ಕಂಥದ್ದಕ್ಕೆ ದೂರುಗಳನ್ನ ಕೊಡಬೇಕು, ದೂರುಗಳನ್ನ ನಿರ್ಮಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಏನು ತಾಲೂಕು ಆಡಳಿತ ಇದೆ, ಆ ತಾಲೂಕು ಆಡಳಿತ ಇಲ್ಲಿ ಎಷ್ಟು ಜನ ತಾಲೂಕುವಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಪರಿಗಣಿಸಿ ಅವರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಒದಗಿಸ್ಕೊಟ್ಟು, ಆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟು ಅವರು ಯಾವುದೇ ಒಂದು ಗ್ರಾಮಗಳನ್ನಾಗ್ಬೋದು, ಯಾವುದೇ ಒಂದು ಕೆಲಸವನ್ನು ಸ್ವಚ್ಛತೆಯಿಂದ ಮಾಡೋಕ್ಕೆ ಅವರು ಪೂರಕವಾಗಿರ್ತಕ್ಕಂತಹ ಆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ನಾವು ಸರ್ಕಾರಕ್ಕೆ ಈ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ಮತ್ತು ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು, ಅವರಿಗೆ ದೂರುಗಳನ್ನ ಒದಗಿಸ್ಕೊಡ್ಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಸಪೋರ್ಟ್ ಮಾಡಬೇಕು, ಸಹಕರಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಅವರು ಹೋರಾಡಬೇಕಾದಂಥ ಸ್ಥಿತಿ ಉಂಟಾಗುತ್ತೆ.
ಇವತ್ತು ಬೀದಿಗಳೇ ಆಗ್ಬೋದು, ಇನ್ನಿತರ ಕಡೆಗಳಾಗಿರ್ಬೋದು, ಸ್ವಚ್ಛತೆಯಾಗಿರ್ಬೇಕು ಅಂದ್ರೆ ಈ ಜನರ ಕಾರ್ಯನೇ ಮುಖ್ಯ ಆಗಿರುತ್ತೆ. ಆದ್ದರಿಂದ ಇವರ ಹೋರಾಟಕ್ಕೆ ಸರ್ಕಾರ ಮಣಿದು ಇವ್ರಿಗೆ ನ್ಯಾಯ ಕೊಡಿಸೋದ್ರ ಮೂಲಕ ಇವರ ವೃತ್ತಿನ ಕಾಯಂಗೊಳಿಸ್ಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಮಾನ್ಯ ಶಾಸಕರು ಈ ಜನರು ಏನು ನಮ್ಮ ಸರಗೂರು ತಾಲೂಕು, ಕೋಟೆ ತಾಲೂಕಲ್ಲಿ ನಮ್ಮ ಪೌರ ಕಾರ್ಮಿಕರು ಮುಷ್ಕರ ಕೈಗೊಂಡಿದ್ದಾರೆ. ಇದನ್ನು ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಗಮನ ಸೆಳೆಯೋದ್ರ ಮುಖಾಂತರ ಈ ಜನರಿಗೆ ಕಾಯಂಗೊಳಿಸಲು ಸರ್ಕಾರದ ಮೂಲಕ ಮಾತನಾಡಬೇಕು ಅಂತ ಮಾನ್ಯ ಶಾಸಕರು ಮನವಿ ಮಾಡಿಕೊಡ್ತಾ, ಇವತ್ತು ಮುಷ್ಕರ ಕೈಗೊಂಡಿದ್ದಾರೆ. ಇವತ್ತು ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.